ದುಷ್ಕರ್ಮಿಗಳಿಂದ ಕೊಲೆಯಾದ ಪ್ರವೀಣ್ ನೆಟ್ಟಾರು ಮನೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ದುಃಖ ತಪ್ತ ಮನೆ ಮತ್ತು ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನ ತುಂಬಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೋಭಾ ಕರಂದ್ಲಾಜೆ ಅವರು, ಪ್ರವೀಣ್ ಕೊಲೆ ಕೇರಳ ಮಾದರಿಯ ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿ ತಲೆಗೆ ಹೊಡೆದು ಕೊಲೆ ಮಾಡಲಾಗಿದೆ. ಇದು ಪಿಎಫ್ಐನ ಕೊಲೆ ಮಾಡುವ ರೀತಿ ಆರೋಪಿಸಿದ್ದಾರೆ. ಪಿಎಫ್ಐನವರು ಸಿರಿಯಾ, ಪಾಕಿಸ್ತಾನದಲ್ಲಿ ತರಬೇತಿಯನ್ನ ಪಡೆದು ಭಾರತದಲ್ಲಿ ಈ ಕೃತ್ಯವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ರುದ್ರೇಶ್ ಕೊಲೆ ಪ್ರಕರಣದಲ್ಲಿ ಪಿಎಫ್ಐ ಕಾರ್ಯಕರ್ತರು ಜೈಲಿನಲ್ಲಿದ್ದಾರೆ. ಇದು ಅಂತಹದೇ ಮಾದರಿಯಲ್ಲಿ ನಡೆದಿರುವುದರಿಂದ ಈ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ಭೇಟಿ ಮಾಡಿ ಪತ್ರವನ್ನ ನೀಡಿದೆ. ಇದೀಗ ಪ್ರಕರಣ ಎನ್ಐಎಗೆ ವಹಿಸಲಾಗಿದೆ. ಎಲ್ಲ ಸತ್ಯ ಕೂಡ ಹೊರಬರಲಿದೆ ಅಂತ ಹೇಳಿದ್ರು. ಯಾರಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಟ್ಟಿದ್ರು, ಯಾರಿಗೆ ಸಮಸ್ಯೆ ಆದಾಗ, ಆರೋಗ್ಯಕ್ಕೆ ತೊಂದರೆ ಆದಾಗ ತಾನೇ ಮುಂದೆ ನಿಂತು ಅವರನ್ನು ಆಸ್ಪತ್ರೆ ಸೇರಿಸ್ತಾ ಇದ್ರು, ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರುವುದು ನಮಗೆ ದುಃಖ ತಂದಿದೆ. ಮಾತ್ರ ಅಲ್ಲ, ಅಂಥ ಕೆಲವರು ಷಡ್ಯಂತ್ರಿಕಾರಗಳ ಕಾರಣದಿಂದ ಅವರನ್ನು ಗುರುತು ಇವರು ಪ್ರವೀಣ ಅಂತ ತೋರಿಸುವವರು ಈ ಊರಲ್ಲಿ ಯಾರೋ ಇದ್ದಿರಬೇಕು. ಪ್ರವೀಣನ ಚಲನವಲನವನ್ನು ಗಮನಿಸುವಂಥವರು ಲೋಕಲ್ ಅವರು ಯಾರೋ ಇದ್ದಿರಬೇಕು. ಈ ಕಾರಣಕ್ಕಾಗಿ ಪ್ರವೀಣನ ಟಾರ್ಗೆಟ್ ಮಾಡಿ ಇವತ್ತು ಹತ್ಯೆ ಮಾಡಿದ್ದಾರೆ. ದೆಹಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಅದಕ್ಕಾಗಿ ನಾನು ದೆಹಲಿ ಇದ್ದೆ. ಆದರೆ ಇಲ್ಲಿಯ ನಮ್ಮ ಕಾರ್ಯಕರ್ತರು ತಕ್ಷಣ ರಾತ್ರಿಯೇ ನನಗೆ ಮಾಹಿತಿಯನ್ನು ತಿಳಿಸಿದರು. ಬೆಳಿಗ್ಗೆನೇ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟು ಇದು ಯಾವ ರೀತಿ ಹಿಂದೆ ಕೊಲೆ ಆಗಿತ್ತು, ಅದು ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಮೂಡಬಿದ್ರಿಯ ಶರತ್ ಇರ್ಬೋದು, ಉಳಿದಂಥ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಶಿವಮೊಗ್ಗದಲ್ಲಾದಂಥ ಹರ್ಷ ಇರ್ಬೋದು, ಈ ಕೊಲೆ ಮಾದರಿಯಲ್ಲೇ ಈ ಕೊಲೆನೂ ಇವತ್ತು ಪ್ರವೀಣಂದು ನಡೆದಿದೆ. ಕೇರಳ ಮಾದರಿಯಲ್ಲಿ ಕೊಲೆ ನಡೆದಿದೆ. ಕೇರಳದ ಕಾರ್ಯಕರ್ತರನ್ನು ಕೂಡ ಕುತ್ತಿಗೆಯಿಂದ ಮೇಲೇನೆ ಕಡಿದು ತಲೆಗೆ ಹೊಡೆದು ಅವರು ಸಾಯಿಸುವಂಥದ್ದು. ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೊಲೆ ಮಾಡುವಂಥ ರೀತಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇವತ್ತು ವಿದೇಶದಲ್ಲಿ ಕೂಡ ಸಿರಿಯಾದಂಥ ದೇಶಗಳಲ್ಲಿ, ಪಾಕಿಸ್ತಾನ ಇಂಥ ಕಡೆಗಳಲ್ಲಿ ಕೂಡ ಟ್ರೈನ್ಡ್ ಆಗಿ ಭಾರತಕ್ಕೆ ಬಂದು ಇಂಥ ಕೊಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಹಜವಾಗಿ ಇದೆ. ರುದ್ರೇಶನ ಕೊಲೆ ಆದಂಥ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನೇ ಮಾಡಿದ್ದು ಅನ್ನುವಂಥದ್ದು ಸಾಬೀತಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ.